ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ತರಕಾರಿಯನ್ನು ಹಾಕೊಳ್ಳದೆ ಬರೀ 2 ಟೊಮೆಟೊನ ಹಾಕೊಂಡು ಬಾಯಿ ಚಪ್ಪರಿಸುವಂತಹ ರುಚಿಯಾಗಿರುವಂತಹ ತುಂಬಾನೇ ಸುಲಭವಾಗಿ ಮಾಡಬಹುದಾದಂತಹ ಉಪ್ಮಾ ಅಥವಾ ಉಪ್ಪಿಟ್ಟು ರೆಸಿಪಿನ ಹೇಳ್ಕೊಡ್ತಾ ಇದ್ದೇನೆ. ತುಂಬಾನೇ ಚೆನ್ನಾಗಿದೆ. ಒಂದ್ಸರಿ ರೆಸಿಪಿನ ನೋಡಿ ಟ್ರೈ ಮಾಡಿ. ಸರಿ, ಹಾಗಾದ್ರೆ ಈ ವಿಶೇಷವಾಗಿರುವಂತಹ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಡು ಬರೋಣ. ಈ ಉಪ್ಪಿಟ್ಟನ್ನು ಮಾಡಲಿಕ್ಕೆ 1 ಕಪ್ ಅಷ್ಟು ಉಪ್ಪಿಟ್ಟು ರವೆನ ತಗೊಂಡಿದ್ದೇನೆ. ಮೊದಲು ನಾವಿದನ್ನ ಒಂದು ಸ್ವಲ್ಪ ಹುರಿದ್ಕೋಬೇಕು. ಸ್ಟವ್ ಮೇಲೆ ದಪ್ಪ ತಳದ ಬಾಣಲೆನೇ ಇಟ್ಬಿಟ್ಟು 1 ಟೇಬಲ್ ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ ಅನ್ನು ಹಾಕಿ ಈ ರವೆನ ಹಾಕೊಳ್ಳಿ. 1 ಕಪ್ ಅಷ್ಟು ರವೆನ ಹಾಕೊಂತಾ ಇದ್ದೇನೆ. ಹಾಗೆಯೇ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕೋಬೇಕು. ತುಂಬಾನೇ ಚೆನ್ನಾಗಿರುತ್ತೆ ಉಪ್ಮಾದು ಫ್ಲೇವರ್. ನಾವು ಇದನ್ನ ಯಾವ ತರ ಹುರಿದ್ಕೋಬೇಕು ಅಂತಂದ್ರೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಬಿಡಿ ಬಿಡಿ ಆಗಿ ಒಳ್ಳೆ ಅರೋಮಾ ಬರೋ ತನಕ ಹುರಿದ್ಕೋಬೇಕು. ಯಾವುದೇ ಕಾರಣಕ್ಕೆ ಕರಗಿಸ್ಕೋಬಾರ್ದು. ರವೆನ ನಾವು ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಸೂಪರ್ ಆಗಿ ಉಪ್ಪಿಟ್ಟು ರೆಡಿ ಆಗುತ್ತೆ. ರವೆ ಹುರಿದಾದ ನಂತರ ಇವಾಗ ಅದೇ ಬಾಣಲೆಗೆ ನಾನು ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್, 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂತಾ ಇದ್ದೇನೆ. ಅದೊಂಚೂರು ಬಿಸಿಯಾದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ, 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೇಳೆನ ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಹುರಿದ್ಕೋಬೇಕು. ಸಾಸಿವೆ ಸಿಡಿಬೇಕು ಮತ್ತೆ ಕಡಲೆ ಬೇಳೆ ಎಲ್ಲ ಕ್ರಿಸ್ಪಿ ಆಗಬೇಕು. ಅದಾದ ನಂತರ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂತಾ ಇದ್ದೇನೆ. ಸ್ವಲ್ಪ ಶುಂಠಿನ ಕಟ್ ಮಾಡ್ಕೊಂಡು ಹಾಕೊಂತಾ ಇದ್ದೇನೆ. 2 ಹಸಿಮೆಣಸಿನಕಾಯಿನ ಕಟ್ ಮಾಡ್ಕೊಂಡು ಹಾಕೊಂತಾ ಇದ್ದೇನೆ. ಸ್ವಲ್ಪ ಕರಿಬೇವು. ಇದನ್ನು ಕೂಡ ಎಲ್ಲದನ್ನ ಒಟ್ಟಿಗೆ ಹಾಕೊಂಡು ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗಬೇಕು. ಅದಾದ ನಂತರ ಇವಾಗ 3 ಟೊಮೆಟೊ, ಆಪಲ್ ಟೊಮೆಟೊನ ಯೂಸ್ ಮಾಡ್ತಾ ಇದ್ದೇನೆ. ನಾಟಿ ಟೊಮೆಟೊ ಹಾಕಿದ್ರೆ ತುಂಬಾ ಹುಳಿ ಆಗುತ್ತೆ. 3 ಆಪಲ್ ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡು ಇದನ್ನು ಕೂಡ ತುಂಬಾನೇ ಚೆನ್ನಾಗಿ ಹುರಿದ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಟೊಮೆಟೊ ಮೆತ್ತಗಾಗಬೇಕು. ಇದಾದ ನಂತರ 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ, 1/4 ಟೇಬಲ್ ಸ್ಪೂನ್ ಅಷ್ಟು ಖಾರ ಪುಡಿ, 1/4 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ, 1/2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು, 1/2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಇಷ್ಟನ್ನ ಹಾಕೊಂಡು ಇದನ್ನ ಮತ್ತೊಂಚೂರು ಕಮ್ಮಿ ಉರಿ ಇಟ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಸಾಲೆ ಚೆನ್ನಾಗಿ ರೆಡಿ ಆಗಿದೆ ಟೊಮೆಟೊ ಉಪ್ಪಿಟ್ಟಿಗೆ. ಇವಾಗ 3 ಕಪ್ ಅಷ್ಟು ನೀರನ್ನ ಹಾಕೊಂತಾ ಇದ್ದೇನೆ. ನಾನು 1 ಕಪ್ ಅಷ್ಟು ರವೆಗೆ 3 ಕಪ್ ಅಷ್ಟು ನೀರನ್ನ ಹಾಕೊಂತಾ ಇದ್ದೇನೆ. ಪರ್ಫೆಕ್ಟ್ ಹದ ಬರುತ್ತೆ. ಉಪ್ಪಿಟ್ಟು ಮೆತ್ತಗಾಗುತ್ತೆ. ಎಷ್ಟೊತ್ತು ಇಟ್ಟರು ಇದೆಯಲ್ಲ ಉಪ್ಪಿಟ್ಟು ಗಟ್ಟಿ ಆಗಲ್ಲ. ನೀರು ಚೆನ್ನಾಗಿ ಕಾದಾದ ನಂತರ ರವೆನ, ಹುರಿದಿಟ್ಟಂತ ರವೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಂ ಉರಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ರವೆ ಬೇಯ್ತಾ ಹೋಗುತ್ತೆ, ನೀರಿದೆಯಲ್ಲ ಎವಾಪರೇಟ್ ಆಗುತ್ತೆ. ಮತ್ತೆ ನೋಡಿ, ರವೆ ಹದಕ್ಕೆ, ನೀರಿನ ಹದಕ್ಕೆನೆ ರವೆ ಬರುತ್ತೆ. ಈ ಹದಕ್ಕೆ ಬಂದಾದ ನಂತರ ಏನ್ ಮಾಡಬೇಕು ಅಂತಂದ್ರೆ ಉರಿನ ಕಮ್ಮಿ ಇಟ್ಬಿಟ್ಟು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಒಂದು 3 ನಿಮಿಷ, ಅಂದ್ರೆ ಕಮ್ಮಿ ಉರಿಯಲ್ಲಿ 3 ನಿಮಿಷ ಬೇಯಿಸಬೇಕು. ಅಷ್ಟೊತ್ತಿಗೆ ಉಪ್ಪಿಟ್ಟು ಅಂದ್ರೆ ಈ ರವೆ ತುಂಬಾನೇ ಚೆನ್ನಾಗಿ ಬೆಂದಿರುತ್ತೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತುಪ್ಪನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾನೇ ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಪರ್ಫೆಕ್ಟ್ ಆಗಿ ಉಪ್ಪಿಟ್ಟು ರೆಡಿ ಆಗಿದೆ. ಇದೊಂಚೂರು ಗಟ್ಟಿ ಆಗಬೇಕು ಅಂತಂದ್ರೆ ನಾವು ಒಂದು ಮುಚ್ಚಳನ ಮುಚ್ಚಿಟ್ಬಿಟ್ಟು ಒಂದು 3 ರಿಂದ 5 ನಿಮಿಷ ಬಿಟ್ಬಿಡ್ಬೇಕು. ಅಷ್ಟೊತ್ತಿಗೆ ನಮಗೆ ಪರ್ಫೆಕ್ಟ್ ಆಗಿರುವಂತಹ, ಬಾಯಲ್ಲಿಟ್ರೆ ಬೆಣ್ಣೆ ತರ ಕರಗುವಂತಹ, ಮೆದು ಮೆದುವಾಗಿರುವಂತಹ, ರುಚಿಯಾಗಿರುವಂತಹ ಟೊಮೆಟೊ ಉಪ್ಪಿಟ್ಟು ರೆಡಿ ಆಗಿದೆ. ನೋಡಿ, ಇದನ್ನ ನೋಡ್ತಾ ಇದ್ರೇನೆ ತಿನ್ಬೇಕು ಅನ್ಸುತ್ತಲ್ವಾ. ಸಖತ್ ಚೆನ್ನಾಗಿರುತ್ತೆ. ಯಾವುದೇ ಜಾಸ್ತಿ ತರಕಾರಿನ ಹಾಕೊಂಡಿಲ್ಲ, ಬರೀ 1-2 ಟೊಮೆಟೊನ ಹಾಕೊಂಡು ಮಾಡ್ಕೊಂಡಿರುವಂತ ಈ ಉಪ್ಪಿಟ್ಟು ಮಾಡ್ಲಿಕ್ಕೆ ಕೂಡ ತುಂಬಾನೇ ಸುಲಭ ಇದೆ. ಅರ್ಜೆಂಟ್ ಇರುವಾಗ ದಿಢೀರಾಗಿ ಮಾಡಬಹುದು. ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ, ತುಂಬಾನೇ ರುಚಿಯಾಗಿ ಕೂಡ ಇರುತ್ತೆ. ಒಂದ್ಸರಿ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ನನಗೆ ಮರೆಯದೆ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.